ಕಾರ್ಮಿಕರಿಗೆ ನೀಡಬೇಕಿದ್ದ ತುಟ್ಟಿ ಭತ್ಯೆಯನ್ನ ಕಾರ್ಮಿಕರಿಗೆ ನೀಡದೆ ಎಲ್ಲಾ ಕಾರ್ಮಿಕ ಸಂಘಟನೆಗಳು ದ್ರೋಹ ಮಾಡಿದೆ ಎಂದು ಸಿಪಿಐಎಂ ಮುಖಂಡ ಬಿಎಂ ಭಟ್ ಆರೋಪಿಸಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೈಕೋರ್ಟ್ ಆದೇಶದ ಪ್ರಕಾರ 2006ರಿಂದ ಬೀಡಿ ಕಾರ್ಮಿಕರಿಗೆ ನೀಡಬೇಕಿದ್ದ 14,000 ರೂಪಾಯಿ ತುಟ್ಟಿ ಭತ್ಯೆಯನ್ನ ಬೀಡಿ ಮಾಲಕರ ಜೊತೆ ಸೇರಿಕೊಂಡು ಎಲ್ಲ ಕಾರ್ಮಿಕ ಸಂಘಟನೆಗಳು 4,500 ರೂಪಾಯಿಗೆ ಇಳಿಸಿವೆ. ಉಳಿದ ಹಣವನ್ನ ಸಿಐಟಿಯು, ಎಚ್ಎಂಎಸ್ ಇಂಟೇಕ್, ಎಐಟಿಯುಸಿ ಸಂಘಟನೆಗಳು ಪರಸ್ಪರ ಹಂಚಿಕೊಂಡಿದ್ದಾರೆ ಎಂದು ಆರೋಪಿಸಿದ ಅವರು, ಇದನ್ನ ವಿರೋಧಿಸಿದ್ದಕ್ಕಾಗಿಯೇ ತನ್ನನ್ನು ಸಿಪಿಐಎಂ ಪಕ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಉಚ್ಚಾಟಿಸಿದೆ ಎಂದರು. ಬೀಡಿ ಕಾರ್ಮಿಕರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಪುತ್ತೂರು ತಾಲೂಕು ಬೀಡಿ ಕೆಲಸಗಾರರ ಸಂಘದ ವತಿಯಿಂದ ಜುಲೈ 9ರಂದು ಪುತ್ತೂರು ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಎಲ್ಲರಿಗಿಂತ ಟೀಕೆಗೊಳಗಾಗಿದೆ. ಯಾಕಂದ್ರೆ ಈ ಬಿಎಂ ಭಟ್ ಇದ್ರೆ ಕಷ್ಟ ಅಂತ ಹೇಳ್ಕೊಂಡು ನನ್ನನ್ನೇ ಹೊರಗೆ ಹಾಕಲಿಕ್ಕೆ ಭಾರಿ ದೊಡ್ಡ ಷಡ್ಯಂತ್ರಗಳು ನಡೆದಿದೆ. ಅದೆಲ್ಲವೂ ಕೂಡ ಈ ತುಟ್ಟಿ ಭತ್ಯೆಯ ವ್ಯವಹಾರದಲ್ಲಿ 4,000 ರೂಪಾಯಿದಲ್ಲಿ ಕಾರ್ಮಿಕರಿಗೆ 1,000 ರೂಪಾಯಿ ಕೂಡ ಸಿಗದಾಗಿತ್ತು. ಅದರ ವಿರುದ್ಧ ಹೋರಾಟ ಮಾಡಿದ್ರೆ ಒಂದು ಎಐಟಿಸಿ ಸಂಘ ಮಾತ್ರ. ಮತ್ತೆಲ್ಲ ಯೂನಿಯನ್ಗಳು ಒಟ್ಟಾಗಿ ಆ 4,000 ರೂಪಾಯಿ ಒಪ್ಪಿಕೊಂಡಿದ್ದಾರೆ. 16,000 ರೂಪಾಯಿ ಆಗಿತ್ತು ಅವಾಗ. 16,000 4,000ಗೆ ಸೆಟ್ಲ್ಮೆಂಟ್ ಮಾಡಿದವ ಅವಾಗ. ಅದನ್ನು ವಿತರಣೆ ಮಾಡುವ ಕೂಡ ಎಲ್ಲ ಚೆಲ್ಲಾಪಿಲ್ಲಿ ಆಗಿ ಏನು ಸಿಗದಂತ ಪರಿಸ್ಥಿತಿ ಬಂದಿದೆ. ಎಐಟಿಸಿ ಒಂದು ಹೋರಾಟ ಮಾಡಿದ್ರು ಕೂಡ ಅದೇನು ಲಾಭ ಆಗಲಿ, ಒಂದು ಸಂಘ ಮಾತ್ರ ಅಂತ. ಬಿಎಂಎಸ್, ಸಿಐಟಿಯು, ಎಐಟಿಸಿ, ಇದು ಇಂಟಕ್, ಎಚ್ಎಂಎಸ್ ಎಲ್ಲ ಒಟ್ಟಾಗಿದೆ. ಒಟ್ಟಾದ ಕಾರಣ ಏನ್ ಮಾಡ್ಲಿಕ್ಕೆ ಆಗಲಿ, ನಾವು ಕೂಡ ಸಿಐಟಿನಲ್ಲಿ. ಆದ್ರಿಂದ ಅಲ್ಲಿ ಅಂತಿಮ ತೀರ್ಮಾನ ಯಾವ ರೀತಿ ಆ ರೀತಿ ಜಾರಿ ಆಗಿತ್ತು. ಆದ್ರೆ ಜಾರಿ ಆದದ್ದು ಮಾತ್ರ ಯಾವುದು ಕೂಡ ಸರ್ಕಾರಕ್ಕಾಗಲಿಲ್ಲ, ಅದರ ಒಂದು ಕಂಟ್ರೋಲ್ ಇಲ್ಲ, ಒಟ್ಟಾರೆ ಚೆಲ್ಲಬಿಲ್ಲಿ ಆಗಿ. ನಾನು ಕೆಲವು ಕಡೆ ಬಂದಿದ್ದೆ.